ರಾತ್ರಿ ವೇಳೆ ರಸ್ತೆ ದಾಟುತ್ತಿರುವ ಅನಾಕೊಂಡ ಮಾದರಿಯ ದೈತ್ಯ ಹೆಬ್ಬಾವಿನ ವಿಡಿಯೋ ಒಂದು ವೈರಲ್ ಆಗ್ತಾ ಇದೆ. ಕರಾವಳಿಯಲ್ಲಿ ಬಿಸಿ ದಿನದಿಂದ ದಿನಕ್ಕೆ ಏರಿಕೆಯಾಗುತ್ತಲೇ ಇದೆ. ಮೊನ್ನೆ ಕೆಲವು ಭಾಗದಲ್ಲಿ ಸುರಿದ ಮಳೆಯಿಂದಾಗಿ ಆ ದಿನದ ಮಟ್ಟಿಗಷ್ಟೇ ಮಳೆ ಬಿದ್ದ ಪ್ರದೇಶದಲ್ಲಿ ಕೊಂಚ ತಂಪಾಯಿತು ಎನ್ನುವುದನ್ನು ಬಿಟ್ಟರೆ ಮರುದಿನ ವಾತಾವರಣ ಮತ್ತೆ ಕಾದ ಬಾಣಲಿಯಾಗಿದೆ. ಇಂತಹ ವಾತಾವರಣದಲ್ಲಿ ಮನುಷ್ಯರಾದ ನಾವೇ ಫ್ಯಾನ್, ಎಸಿ, ನೆರಳಿನ ಹುಡುಕಾಟದಲ್ಲಿ ಇರುವಾಗ ಮೂಕ ಪ್ರಾಣಿಗಳು, ಸರೀಸೃಪಗಳು ಏನು ಮಾಡುತ್ತವೆ ಹೇಳಿ? ಸಂಜೆ ಬಳಿಕ ವಾತಾವರಣದಲ್ಲಿ ಶಾಖದ ಇಳಿಕೆಯಾದ ಬಳಿಕ ಆಹಾರ ಅರಸುತ್ತಾ ತೆರಳುತ್ತಿವೆ. ಇಂತಹದೇ ಸನ್ನಿವೇಶ ಆನಗಳ್ಳಿ ಕುಂದಾಪುರ ಚಿಕ್ಕಮ್ಮ ದೇವಸ್ಥಾನದ ಮುಂಭಾಗದ ಬ್ರಿಡ್ಜ್ ರಸ್ತೆಯಲ್ಲಿ ಕಂಡುಬಂದಿದೆ. ಬೃಹತ್ ಗಾತ್ರದ ಹೆಬ್ಬಾವೊಂದು ರಾತ್ರಿಯ ತಂಪಿನಲ್ಲಿ ಆಹಾರ ಅರಸಿ ರಸ್ತೆ ದಾಡುತ್ತಿರುವ ದೃಶ್ಯ ಸ್ಥಳೀಯರೋರ್ವರು ಮೊಬೈಲ್ನಲ್ಲಿ ಸೆರೆ ಹಿಡಿದು ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಟ್ಟಿದ್ದಾರೆ. ಸದ್ಯ ಹೆಬ್ಬಾವಿನ ರಾತ್ರಿ ಸಂಚಾರದ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ. ಹೌದು, ದೊಡ್ಡ ಹಾವು ಮರೆಯ ಇದೇನು ನನ್ನ ಕೈಯಾಗಂತೂ ಹಿಡುಕಾಯಿಲ್ಲ ಮರೆ. ಇದು ನನ್ನೇ ಹೇಳ್ಕೊತ್ತೆ ಬ್ರಿಡ್ಜ್ಗಳ. ಒಬ್ಬ ಇಡೀ ರೋಡಿಗಿತ್ತಲ್ಲ ಮರ ಇದು. ಹೌದು ಹೌದು ಯಪ್ಪ್ಯ ಓನ್ರಿ ಹೆದರಿಕೆ ಮರ ಇದೆ. ಹೋಗ್ಲಿಕ್ಕೆಲ್ಲ ಇದ್ದದಿದ್ರೆ ಹಿಡಿಲಿಕ್ಕೆ ಐತೆ. ಹೌದು, ದೊಡ್ಡ ಹಾವು ಮರೆಯ ಇದೇನು ನನ್ನ ಕೈಯಾಗಂತೂ ಹಿಡುಕಾಯಿಲ್ಲ ಮರೆ. ಇದು ನನ್ನೇ ಹೇಳ್ಕೊತ್ತೆ ಬ್ರಿಡ್ಜ್ಗಳ. ಒಬ್ಬ ಇಡೀ ರೋಡಿಗಿತ್ತಲ್ಲ ಮರ ಇದು. ಹೌದು ಹೌದು ಯಪ್ಪ್ಯ